ನೋಡಿ, ಇವತ್ತು ದ್ವೇಷದ ರಾಜಕಾರಣ ಮಿತಿ ಮೀರ್ತಾ ಇದೆ. ಈ ಸರ್ಕಾರ ಅಭಿವೃದ್ಧಿಯ ಕಾರ್ಯಗಳನ್ನು ಯಾವುದು ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಶಾಸಕರೇ ಬಂಡಾಯ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾವೆ. ಇವತ್ತು ಹಿಂದೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಅನುದಾನಗಳು, ರಸ್ತೆಗಳು, ಅಭಿವೃದ್ಧಿ ಕಾರ್ಯಗಳ ಅನುದಾನಗಳನ್ನು ನಿಲ್ಲಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದೆ. ಇವರಾದರೂ ಕೊಡ್ತಾರೆ ಹೇಳಿದ್ರೆ ಇವರು ಕೊಡ್ತಾ ಇಲ್ಲ. ಇವತ್ತು ಸಂಬಳ ಮಾಡಲಿಕ್ಕೂ ಪರಿಸ್ಥಿತಿ ಕೆಟ್ಟದಾಗಿರೋಂಥ ಪರಿಸ್ಥಿತಿ ರಾಜ್ಯದ್ದು ಬಂದಿದೆ. ಸುಳ್ಳು ಹೇಳಿ ಇವತ್ತು ಉಚಿತವಾಗಿರ್ತಕ್ಕಂಥ ಘೋಷಣೆಗಳನ್ನು ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕೊಟ್ಟಿರ್ತಕ್ಕಂಥ ಉಚಿತ ಘೋಷಣೆಗಳನ್ನು ಪೂರ್ಣ ಮಾಡೋದಕ್ಕೆ ಈ ಸರ್ಕಾರದಿಂದ ವಿಫಲ ಆಗಿದೆ. ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ರೈತರ ಪಂಪ್ ಸೆಟ್ಗಳಿಗೆ ಮೀಟ್ರ್ ಹಾಕುವಂಥ ಕೆಲಸ ಕಾರ್ಯಗಳು ನಡೀತದೆ. ಇವತ್ತು ಎಲ್ಲ ಇದನ್ನು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಯತ್ನಗಳಾಗ್ತವೆ. ಒಂದು ಕಡೆಯಿಂದ ಬರ ಹೊಡೆತಗಳನ್ನು ಹೊಡಿತಾ ಇದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ಇವತ್ತು ಸುಮಾರು 10-15 ಜನ ರೈತರ ಆತ್ಮಹತ್ಯೆಗಳಾಗಿದ್ದಾವೆ. 10-15 ಜನರ ಹತ್ಯೆಗಳು ನಡೆದಿದ್ದಾವೆ. ಈ ಘಟನೆಗಳನ್ನು ನೋಡಿದಾಗ ಸರ್ಕಾರ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾಯಿದೆ. ಅದರ ಮಧ್ಯೆ ಏನಾಗಿದೆ, ನಾವು ತಂದಿರತಕ್ಕಂಥ ಯೋಜನೆಗಳನ್ನೆಲ್ಲ ನಿಲ್ಲಿಸುವಂಥ, ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಲಿಸುವಂಥ, ಇವತ್ತು ಕಿಸಾನ್ ಸಮ್ಮಾನಿಗೆ 4,000 ಹಾಕುವಂಥ ರೈತ ವಿದ್ಯಾನಿಧಿಯನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಒಂದು ಕಡೆಯಿಂದ ರೈತರಿಗೆ ಹೊಡಿತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಹಿಂದೂ ಸಮಾಜಕ್ಕೆ ಹೊಡಿತಾ ಇದ್ದಾರೆ. ಎರಡನೇದು ದ್ವೇಷದ ರಾಜಕಾರಣದ ಅಡಿಯಲ್ಲಿ ನಾವು ತಂದಿರತಕ್ಕಂಥ ಯಾವುದಿದೆ, ಮತಾಂತರ ನಿಷೇಧ ಕಾಯ್ದೆ ಇದೆ, ಗೋಹತ್ಯೆ ನಿಷೇಧ ಕಾನೂನು ಇದೆ, ಅದೆಲ್ಲವನ್ನು ವಾಪಸ್ ತೆಗೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಹೇಳಿದ್ರೆ ಇದು ದ್ವೇಷದ ರಾಜಕಾರಣವನ್ನು ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸರ್ಕಾರದ ಬೇರೆ ಬೇರೆ ಇಲಾಖೆ ಇದೆ, ಸಂಬಳಗಳೇ ನಡೀತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಇವತ್ತು ಸಂಬಳ ಆಗಲಿಲ್ಲ ಅನ್ನುವಂಥ ಗಂಭೀರವಾಗಿರ್ತಕ್ಕಂಥ ಇದು ನಡೀತಾ ಇದೆ. ಸೊ ಹೇಳಿದ್ರೆ ಸರ್ಕಾರ ಯಾವ ದಾರಿಗೆ ಹೋಗ್ತದೆ, ಯಾವ ದಿಕ್ಕಿನಲ್ಲಿ ಸರ್ಕಾರ ಇವತ್ತು ಪೂರ್ಣವಾಗಿ ವಿಫಲ ಆಗಿದೆ. ಕೇವಲ ಬಿಟ್ಟು ಘೋಷಣೆಗಳನ್ನು ಮಾಡಿ ಅದರಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ನ ಶಾಸಕರು ಇವತ್ತು ಬಂಡಾಯ ಇದ್ದಾರೆ. ಹಾಗಾಗಿ ಇದೊಂದು ದ್ವೇಷದ ರಾಜಕಾರಣದ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಯಾವ ಬಂದಿದೆ ದ್ವೇಷದ ರಾಜಕಾರಣ ಮಿತಿ ಮೀರ್ತದೆ. ಅದರ ಪರಿಣಾಮಗಳು ಕಾಣ್ತಾರೆ. ನೋಡಿ, ಈಗಾಗಲೇ ಉಡುಪಿಯ ಘಟನೆಯನ್ನು ಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. SIT ಮಾಡ್ತಿರೋ, ನ್ಯಾಯಾಂಗ ತನಿಖೆ ಮಾಡ್ತಿರೋ, ಒಂದು ಸರಿಯಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀವಿ.